ಆನ್ಲೈನ್ ಶಿಕ್ಷಣದ ಮೂಲಕ ಮತ್ತೊಮ್ಮೆ ಶಿಕ್ಷಣವನ್ನ ಉಳ್ಳವರಿಗೆ ಮಾತ್ರ ಸೀಮಿತಗೊಳಿಸುವ ಪ್ರಯತ್ನವನ್ನ ಸರ್ಕಾರ ನಡೆಸ್ತಾ ಇದೆ ಅಂತ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಉಪಾಧ್ಯಕ್ಷರಾದ ಮುಫೀದಾ ರಹಮಾನ್ ಹೇಳಿದರು. ಅವರು ಮಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿ, ಆನ್ಲೈನ್ ಶಿಕ್ಷಣದಿಂದಾಗಿ ವಿದ್ಯಾರ್ಥಿಗಳ ಮೊಬೈಲ್ ಬಳಕೆಯೂ ಹೆಚ್ಚಾಗಿ ಅವರಿಗೆ ಮಾನಸಿಕವಾಗಿ ಮೊಬೈಲ್ನೆಡೆಗೆ ಅಡಿಕ್ಟ್ ಆಗುವಂತ ಮಾಡುತ್ತಿದೆ. ಈ ಒಂದು ರೀತಿಯಿಂದ ಮಾಡೋದ್ರಿಂದ ಎಲ್ಲಾ ವಿಷಯಗಳು ಮೊಬೈಲ್ ಮೂಲಕವೇ ಅಧ್ಯಯನ ನಡೆಸುವ ಅಭ್ಯಾಸ ಬೀಳುತ್ತೆ. ಭವಿಷ್ಯದಲ್ಲಿ ಜೀವನಕ್ಕೆ ಮಾರಕವಾಗಬಹುದಿದು. ಹೀಗಾಗಿ ಸರ್ಕಾರ ತಕ್ಷಣ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಆನ್ಲೈನ್ ಶಿಕ್ಷಣವನ್ನ ರದ್ದುಗೊಳಿಸಬೇಕು ಅಂತ ಹೇಳಿದರು. ಈಗಾಗಲೇ ಸರ್ಕಾರ 5ನೇ ತರಗತಿಗಿಂತ ಮೇಲ್ಪಟ್ಟವರಿಗೆ ಆನ್ಲೈನ್ ಶಿಕ್ಷಣವನ್ನು 5ನೇ ತರಗತಿಗಿಂತ ಕೆಳಗಿನವರಿಗೆ ಆನ್ಲೈನ್ ಶಿಕ್ಷಣವನ್ನು ರದ್ದುಪಡಿಸಿರುವುದು ಸ್ವಾಗತಾರ್ಹ. ಆದರೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಬಡ ವಿದ್ಯಾರ್ಥಿಗಳಲ್ಲಿ ಸ್ಮಾರ್ಟ್ಫೋನ್ ಬಳಕೆ ಮಾಡಲು ಸಾಧ್ಯವಿರದೇ ಇರುವಾಗ ಹೆಚ್ಚಿನ ವಿದ್ಯಾರ್ಥಿಗಳು ಅಂದರೆ 5ನೇ ತರಗತಿಗಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣವನ್ನು ಪಡೆಯುವುದರ ಮೂಲಕ ಕೆಲವೊಂದು ಶ್ರೀಮಂತ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಶಿಕ್ಷಣ ದೊರೆಯುತ್ತದೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ವಂಚಿತರಾಗುತ್ತಾರೆ. ಹಾಗೂ ಕೆಲವು ವಿದ್ಯಾರ್ಥಿಗಳು ಸ್ಮಾರ್ಟ್ಫೋನ್ ಬಳಕೆ ಮಾಡಲು ಸಾಧ್ಯವಿರದೇ ಇರುವಾಗ ಹೆಚ್ಚಿನ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣ ಪರೀಕ್ಷೆಗಳಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಅಲ್ಲದೆ ಆನ್ಲೈನ್ ಮುಖಾಂತರ ತರಬೇತಿಗಳು ನಡೆಸುವುದು ಸರಿಯಲ್ಲ. ಕಾರಣ ವಿದ್ಯಾರ್ಥಿಗಳ ಮೊಬೈಲ್ ಬಳಕೆ ಹೆಚ್ಚಾಗಿ ಅವರಿಗೆ ಮಾನಸಿಕವಾಗಿ ಮೊಬೈಲ್ನಲ್ಲಿಗೆ ಅಡಿಕ್ಟ್ ಆಗುವಂತಹ ಮಾಡುತ್ತದೆ. ಈ ರೀತಿ ಮಾಡುವುದರಿಂದ ಎಲ್ಲ ವಿಷಯಗಳು ಮೊಬೈಲ್ ಮೂಲಕವೇ ಅಧ್ಯಯನ ನಡೆಸುವ ಅಭ್ಯಾಸ ಬೀಳುತ್ತದೆ. ಭವಿಷ್ಯದಲ್ಲಿ ಜೀವನಕ್ಕೆ ಮಾರಕವಾಗಬಹುದು ಈ ಒಂದು ಆನ್ಲೈನ್ ವ್ಯವಸ್ಥೆ. ಹೀಗಾಗಿ ಸರ್ಕಾರ ತಕ್ಷಣ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಆನ್ಲೈನ್ ಶಿಕ್ಷಣವನ್ನು ರದ್ದುಗೊಳಿಸಬೇಕು. ನಮ್ಮ ದೇಶದಲ್ಲಿ ಆಧುನಿಕ ಶಿಕ್ಷಣ ಉಗಮವಾಗುವುದರೊಂದಿಗೆ ಎಲ್ಲರಿಗೂ ಶಿಕ್ಷಣ ದೊರೆಯುತ್ತದೆ. ಆದರೆ ಆನಂತರದ ಖಾಸಗೀಕರಣವಾಗುವುದರೊಂದಿಗೆ ಉಳ್ಳವರು ಮತ್ತು ಇಲ್ಲದವರು ಎಂಬ 2 ವರ್ಗಗಳನ್ನು ಸೃಷ್ಟಿಸಿದೆ. ಇದೀಗ ಆನ್ಲೈನ್ ಶಿಕ್ಷಣದ ಮೂಲಕ ಮತ್ತೊಮ್ಮೆ ಶಿಕ್ಷಣವನ್ನು ಉಳ್ಳವರಿಗೆ ಮಾತ್ರ ಸೀಮಿತಗೊಳಿಸುವ ಪ್ರಯತ್ನವನ್ನು ಸರ್ಕಾರ ನಡೆಸುತ್ತಿದೆ. ಭಾರತದಂತಹ ಗ್ರಾಮೀಣ ಪ್ರದೇಶಗಳೇ ಹೆಚ್ಚಿರುವ ದೇಶಗಳಿಗೆ ಆನ್ಲೈನ್ ಶಿಕ್ಷಣವು ಖಂಡಿತವಾಗಿಯೂ ಪರ್ಯಾಯವಲ್ಲ. ಹೀಗಾಗಿ ಈ ಸಂಕಷ್ಟದ ಸಮಯದಲ್ಲಿ ಆನ್ಲೈನ್ ಶಿಕ್ಷಣದ ಮೊರೆ ಹೋಗದೆ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳಬೇಕು. ಸುದ್ದಿಗೋಷ್ಠಿಯಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಅಶ್ವಾನ್ ಸಾದಿಕ್, ರಾಜ್ಯ ಸಮಿತಿ ಸದಸ್ಯ ಅನೀಸ್ ಪುತ್ತೂರು, ಜಿಲ್ಲಾಧ್ಯಕ್ಷ ಹಸನ್ ಸಿರಾಜ್ ಉಪಸ್ಥಿತರಿದ್ದರು.